ಹರೇ ರಾಮ ಹರೇ ರಾಮ 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 ಹರೇ ಹರೇ. ನಾವಧ್ಯೇಯಃ ಪ್ರಜಾಪಾಲಃ ಪ್ರಜಾಭಿರಗವಾನಪಿ ಯದಸೌ ಲೋಕಪಾಲಾನಾಂ ಬಿಭರ್ತ್ಯೋಜ ಸ್ವತೇಜಸ. ರಾಜನಿಗೆ ಎಂದೂ ಅಪಮಾನ ಮಾಡದಿರುವುದು ರಾಜ್ಯದ ಎಲ್ಲ ಪ್ರಜೆಗಳ ಕರ್ತವ್ಯ. ಕೆಲವೊಮ್ಮೆ ಅವನು ಯಾವುದೇ ಮಹಾಪಾಪಯುತವಾದ ಕಾರ್ಯವನ್ನು ಮಾಡಿರುವಂತೆ ತೋರಿದರೂ ಕೂಡ ಪ್ರಜೆಗಳು ರಾಜನನ್ನು ಅಪಮಾನಿಸಬಾರದು. ತನ್ನ ಪರಾಕ್ರಮದಿಂದ ರಾಜನು ಇತರ ಎಲ್ಲ ಆಡಳಿತಗಾರರಿಗಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತಾನೆ. ಸೊ ಹೀಗೆ ವರ್ಣಾಶ್ರಮ ಧರ್ಮ. ಸೊ ವರ್ಣಾಶ್ರಮ ಧರ್ಮದಲ್ಲಿ ಸಮಾಜದಲ್ಲಿ ಹೀಗೆ ವಿಭಾಗ. ಸೊ ನಾಗರಿಕತೆ ಶುರು ಆಗೋದೆ ಹೇಳೋದು ಆಕ್ಚುಲಿ ವರ್ಣಾಶ್ರಮ ಧರ್ಮದಿಂದ. ಒಂದು ರೀತಿ ಅಲ್ಲ, ಅದು ಭಗವಂತ ಕೊಟ್ಟರೆ ಇದು ವರ್ಣಾಶ್ರಮ ಪದ್ಧತಿ. ಚಾತುರ್ವರ್ಣ್ಯಾಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಪ್ರಜೆ ಅವರವರ ಗುಣಕರ್ಮದ ಅನುಸಾರವಾಗಿ ಅವರು ಒಂದೊಂದು ಭಾಗಕ್ಕೆ ಸೇರೋದು. ಸೊ ರಾಜನು ಕ್ಷತ್ರಿಯನ ಪಂಗಡಕ್ಕೆ ಸೇರೋದು. ಅದರಲ್ಲಿ ಕೂಡ ಮುಖ್ಯವಾದ ವ್ಯಕ್ತಿ, ಕ್ಷತ್ರಿಯದಲ್ಲೂ ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾ ಇದ್ರು ರಾಜನಾಗಿ, ಮಹಾರಾಜನಾಗಿ. ನರದೇವ ಅಂತಾನೆ ಅವರಿಗೆ ಕರೆಯೋದು, ನರದೇವ. ಸೊ ನರನಾರಾಯಣ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದ. ಒಂದು ರೀತಿ ನರದೇವ, ನಾರಾಯಣನು ಅವರ ಪ್ರತಿನಿಧಿಯಾಗಿ ಅವರ ಪರವಾಗಿ ಅವರು ಆಳ್ವಿಕೆ ಮಾಡೋದು, ನರನಾರಾಯಣ. ಸೊ ಹಾಗೆ ಅವರ ಲಕ್ಷಣಗಳಿದೆ, ಕ್ಷತ್ರಿಯ ಲಕ್ಷಣಗಳು ಶಾಸ್ತ್ರದ ಪ್ರಕಾರ. ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ. ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನ ಈಶ್ವರ ಭಾವಶ್ಚ ಕ್ಷತ್ರ ಕರ್ಮ ಸ್ವಭಾವಚಂ. ಗೀತೆಯಲ್ಲಿ ಕೃಷ್ಣ ಅವರ ಲಕ್ಷಣ, ಅವರ ಪಟ್ಟಿಗೆ ಅವರ ಅರ್ಹತೆಗಳು ಕೊಟ್ಟಿರೋದು. ಸೊ ಶೌರ್ಯ, ತೇಜ, ಧೃತಿ, ದಾಕ್ಷ್ಯಂ. ಸೊ ಅವರಿಗೆ ಸ್ವಭಾವತಃ ಆ ರೀತಿಯ ಒಂದು ಪರಾಕ್ರಮಿಗಳಾಗಿರ್ತಾರೆ. ಅವರಿಗೆ ಎಲ್ಲರಿಗೂ ಆ ಸ್ವಭಾವ ಕಷ್ಟ, ಆ ರಕ್ತವನ್ನು ನೋಡಕ್ಕೆ ಆಗೋದಿಲ್ಲ. ಕೆಲವರು ಶೌರ್ಯ ಸ್ವಭಾವ ಅಂದ್ರೆ ನ್ಯಾಯಕ್ಕೋಸ್ಕರ, ಇದಕ್ಕೋಸ್ಕರ ಅವ್ರಿಗೆ ಪರಾಕ್ರಮಿಗಳು, ಅವ್ರಿಗೆ ಇದಿರುತ್ತೆ ಅವ್ರಿಗೆ ಆ ರೀತಿಯ ಒಂದು ಟ್ರೈನಿಂಗ್, ಆ ರೀತಿಯ ಒಂದು ತರಬೇತಿ. ಶೌರ್ಯ, ತೇಜ ಅಂತ ಹೇಳ್ತಾ ಇರೋದು ಪರಾಕ್ರಮಿ, ಅದು ಕೂಡ ಪರಾಕ್ರಮಿ. ಶೌರ್ಯ, ತೇಜ ಹೆಚ್ಚಿನ ಒಂದು ತುಂಬಾ ಇನ್ಫ್ಲುಯೆನ್ಸ್. ಶೌರ್ಯ, ತೇಜ. ಧೃತಿ, ಡಿಟರ್ಮಿನೇಷನ್, ದೃಢತೆ. ತೇಜ, ಧೃತಿ, ದಾಕ್ಷ್ಯಂ, ದಕ್ಷತೆ ಇರುತ್ತೆ. ಯುದ್ಧೇ ಚಾಪಿ ಅಪಲಾಯನ, ಯುದ್ಧದಲ್ಲಿ ಅವರು ಒಂದು ಓಡಿ ಹೋಗೋದಿಲ್ಲ. ಅವ್ರಿಗೆ ಸಾವು ಬರೋ ಇದು ಇರ್ಬೋದು ಅವ್ರಿಗೆ, ಆದ್ರೂ ಕೂಡ ಅವರು ಅಲ್ಲಿ ನಿಲ್ತಾರೆ, ನಿಂತವರು ಯುದ್ಧ ಮಾಡ್ತಾರೆ. ಯುದ್ಧೇ ಚಾಪಿ ಅಪಲಾಯನ. ದಾನಂ ಈಶ್ವರ ಭಾವಶ್ಚ, ದಾನ ಅವ್ರಿಗೆ ದಾನ, ಈಶ್ವರ ಭಾವ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಈಶ್ವರ ಭಾವ. ಸೊ ಇದರಲ್ಲಿ ಇದು ಕ್ಷತ್ರಿಯರ ಸ್ವಭಾವ. ಸೊ ಇದರಲ್ಲಿ ಇನ್ನ ಉನ್ನತ ವ್ಯಕ್ತಿಯಿಂದ ರಾಜನಾಗಿ ಅವ್ರಿಗೆ ನೇಮಕ ಮಾಡ್ತಾ ಇತ್ತು. ಸೊ ಈಗ ಇಲ್ಲಿ ಅವ್ರ ಬಗ್ಗೆ ಹೇಳ್ತಾ ಇರೋದು, ಅಕಸ್ಮಾತ್ ಏನಾದ್ರು ಒಂದೊಂದ್ಸಲ ಒಮ್ಮೆ ಇದಾದ್ರೂ ಕೂಡ ಆತರ ತೋರಿದ್ರು, ಒಂದು ಅವ್ರ ಪಾಪ ಚಟುವಟಿಕೆಗಳಿದ್ದಾರೆ ಅಂತ ಹೇಳಿದ್ರು, ಅದೊಂದು ಯಾಕಂದ್ರೆ ಅವರಿಂದಲೇ ದೇಶದ ರಕ್ಷಣೆ ಇರೋದು. ಅಕಸ್ಮಾತ್ ಆಗಿ, ಅದು ಎಂದಿಗೋದು ಅಂತಲ್ಲ, ಅದು ಒಂದು ಅಕಸ್ಮಾತ್ ಆಗೋ ಏನೋ ಇದಾದ್ರು ಅವ್ರಿಗೆ ಆ ರೀತಿ ಅವಮಾನಿಸಬಾರ್ದು ಅಂತ ಒಂದು ಇದು ಹೇಳ್ತಾ ಇದೆ.
ಸೊ ಇದು ವರ್ಣಾಶ್ರಮ ಧರ್ಮದ ಇದು ಎಟಿಕೆಟ್ ಶಿಲ ಪ್ರಭುಪಾದ ಅಂತ ಇದೊಂದು. ಆದ್ರೆ ಈಗ ಆಕ್ಚುಲಿ ಒಂದ್ ರೀತಿ ನೋಡಿದ್ರೆ ಓಕೆ, ಸೊ ಇದೆ ಕಂಟ್ರೋಲ್ ಇದ್ದಾರೆ, ರಾಜರು ಕಂಟ್ರೋಲ್ ಇಲ್ಲ ಅಂತಲ್ಲ. ವೈದಿಕ ಇದ್ರ ಪ್ರಕಾರ ಅವರಿಗೆ ಹಿರಿಯ ವ್ಯಕ್ತಿಗಳಿದ್ದಾರೆ, ಬ್ರಾಹ್ಮಣರಾದವರಿದ್ದಾರೆ. ಈಗ ಬೇಡನ ಸಂದರ್ಭದಲ್ಲೇ ಅವರು ರಾಜನು ಅವ್ರ ಪ್ರಜೆಗಳು ಏನು ಆಕ್ಷನ್ ತಗೊಳಕ್ ಆಗಲ್ಲ ಅಂದ್ರೂ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಇನ್ನೊಬ್ಬರಿದ್ದಾರೆ. ಈ ತರ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಹಾಗೆ ಇಲ್ಲ ಅಂತಲ್ಲ, ಕ್ಷತ್ರಿಯನಾದವರು ರಾಜನಾದವರು ಪ್ರಜೆಗಳು ಅವ್ರಿಗೆ ಏನ್ ಮಾಡಿಲ್ಲ ಅಂದ್ರು ವೇಣನ ಇವಾಗ ಇದ್ರಲ್ಲಿ ನಾವು ಕೇಳೋದು ವೇಣನ ಇದ್ರಲ್ಲಿ ಕ್ಷತ್ರಿಯ ಬ್ರಾಹ್ಮಣರು ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ. ಅವ್ರಿಗೆ ಬ್ರಹ್ಮಶಾಪವನ್ನು ಕೊಟ್ರು ಅಂತ ನಾವು ಕೇಳಿದ್ವಿ ನಾವು ಹಿಂದೆ ಶ್ಲೋಕದಲ್ಲಿ. ಅವ್ರಿಗೂ ಆಕ್ಷನ್ ತಗೊಳ್ಳೋದಿಲ್ಲ ಅಂತಲ್ಲ, ಆಕ್ಷನ್ ಬರುತ್ತೆ. ಆದ್ರೆ ಅದ್ ಯಾರು ತಗೊಳ್ಬೇಕು, ಯಾರು ಅದ್ ಮಾಡ್ಬೇಕು, ಅವ್ರು ಮಾಡ್ಬೇಕು. ಸೊ ಉನ್ನತ ವ್ಯಕ್ತಿ ಸೊ ಹಾಗೆ ಅವರಿಗೆ ಆಕ್ಷನ್, ಇನ್ನ ಅವ್ರಿಗಿಂತ ಉನ್ನತ ವ್ಯಕ್ತಿ ಆದ ಅವ್ರ ಆಕ್ಷನ್ ತಗೊಳ್ತಾರೆ. ಸೊ ಇದು ಅಂತ ತಿಳ್ಕೊಳ್ಬಹುದು ನಾವು. ಇದು ವಿಧಾನ ಅಂತ ತಿಳ್ಕೊಳ್ಬಹುದು. ರೆಸ್ಪಾನ್ಸಿಬಿಲಿಟಿ ಇದೆ, ಪ್ರತಿಯೊಬ್ಬರು ರೆಸ್ಪಾನ್ಸಿಬಿಲಿಟಿ ಅವರವರ ಇದೆ, ಕರ್ತವ್ಯಗಳಿದೆ, ಅವರು ಯಾರ ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ. ಸೊ ಅವನ್ನ ತಿದ್ದುಪಡಿ ನಡೆಸೋಕ್ಕೂ ಕೂಡ ಒಂದು ವ್ಯವಸ್ಥೆ ಇದೆ. ಸೊ ಭಗವಂತನು ಈ ವ್ಯವಸ್ಥೆ ಅವನ ಕೊನೆಯಲ್ಲಿ ಪರಮಾತ್ಮ ಭಗವಂತನ ಅವನ ವ್ಯವಸ್ಥೆ ಇದೆ. ಸೊ ಅವನು ಹೇಗೆ ವ್ಯವಸ್ಥೆ ಮಾಡಿದಾನೆ, ಸೊ ಆ ರೀತಿ ನಾವು ಆ ಕ್ರಮದಲ್ಲಿ ನಾವು ಪಾಲನೆ ಮಾಡಬೇಕು. ಈ ರೀತಿಯಾಗಿದ್ದಾಗ ಒಂದು ಸಮಾಜದಲ್ಲಿ ಒಂದು ಬಾಂಧವ್ಯ ಇರುತ್ತೆ. ಎಲ್ಲ ಬೇರೆ ಬೇರೆ ವಿಭಾಗದವರ ಮಧ್ಯೆ ಪರಸ್ಪರ ಇದಿರುತ್ತೆ, ಕೋಪರೇಷನ್ ಇರುತ್ತೆ, ಸಹಕಾರ ಇರುತ್ತೆ. ಇಲ್ಲ ಅಂದ್ರೆ ಸಹಕಾರ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಹೇಗೆ ಒಂದು ದೇಹದಲ್ಲೂ ಕೂಡ ಸಹಕಾರ ಬೇಕು. ಕೈಗಳು ಕೆಲಸ ಮಾಡ್ಬೇಕು, ಕಾಲು ಕೆಲಸ ಮಾಡ್ಬೇಕು, ಅದು ಕಣ್ಣು ಅದು ಕೆಲಸ ಮಾಡ್ಬೇಕು, ದೇಹ ಯಾವ್ದಾದ್ರು ಒಂದು ಕೆಲಸ ಸರಿಯಾಗಿ ಮಾಡ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ಒಂದು ಅವ್ಯವಸ್ಥೆ ಆಗುತ್ತೆ. ಸೊ ಹಾಗೆ ಇದು ಬೇಕು. ಸೊ ಹಾಗಾಗಿ ಇದು ಈ ರೀತಿಯಲ್ಲಿ ನಾವು ಕ್ಷತ್ರಿಯ, ಶೂದ್ರ, ವೈಶ್ಯ, ಬ್ರಾಹ್ಮಣ ಅಂದ್ರೆ ಸಮಾಜದಲ್ಲೂ ಕೂಡ ಅದೇ ರೀತಿ ಒಂದು ಇದು ಬೇಕು, ಇಲ್ಲ ಅಂದ್ರೆ ಕಷ್ಟ. ಸೊ ಹಾಗೆ ಹೇಳ್ತಾ ಇರೋದಿಲ್ಲಿ ಕ್ಷತ್ರಿಯ ರಾಜನಿಗೆ ಪ್ರಜೆಗಳು ಎಂದಿಗೂ ಕೂಡ ಆ ರೀತಿ ಅಗೌರವ ಅವಮಾನ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೊಂದು ಎಟಿಕೆಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅವ್ರ ಮೇಲೆ ಆಕ್ಷನ್ ತಗೊಂಡ್ರು, ಯಾಕಂದ್ರೆ ಅವರು ತುಂಬಾ ತೀವ್ರ ಪಾಪಗಳೇ ಆಯ್ತು. ಪಾಪ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಿನ ಪಾಪ ಅಂದ್ರೆ ಭಗವಂತನನ್ನು ನಂಬೋದಿಲ್ವೋ, ಕೃಷ್ಣನನ್ನು ಸ್ವೀಕರಿಸೋದಿಲ್ವೋ, ಅದೇ ದೊಡ್ಡ ಪಾಪ. ಎಲ್ಲವೂ ಕೂಡ ಕೃಷ್ಣನಿಗೆ ಸೇರಿದ್ದು. ಕೃಷ್ಣನನ್ನ ವಿರೋಧಿಸಿ ಕೃಷ್ಣ ಭಕ್ತಿಗೆ ಅಡಚಣೆಗೆ ಬಂದ್ರೆ ಅದೇ ದೊಡ್ಡ ಪಾಪ ಇಲ್ಲ. ಈಗ ವೇಣ ಮಹಾರಾಜ ಮುಂದೆ ಮಾಡ್ತಾರೆ, ಆ ರೀತಿಯ ಒಂದು ಚಟುವಟಿಕೆ ಮಾಡ್ತಾರೆ. ನಾನೇ ಭಗವಂತನು, ಸೊ ನೀವೆಲ್ಲರೂ ನನ್ನನ್ನೇ ಗೌರವಿಸಬೇಕು, ನಾನೇ ನಿಮ್ಗೆಲ್ಲ ರಕ್ಷಣೆ ಕೊಡ್ತಾ ಇರೋದು ಮಾಡ್ತಾ ಇದ್ದ. ವೇಣ ರಾಜನಾಗಿ ಮಾಡ್ತಾ ಇದ್ದ. ಆದ್ರೆ ಆ ಶಕ್ತಿಯನ್ನು ಅವನಿಗೆ ಕೊಟ್ಟದ್ದು ಭಗವಂತನು ಕೊಟ್ಟರು. ಭಗವಂತ ಆ ಸ್ಥಾನವನ್ನು ಕೊಟ್ಟದ್ದು ಭಗವಂತನು ಕೊಟ್ಟದ್ದು. ನಿಮಿತ್ತ ಮಾತ್ರ ಭವಸಭ್ಯ ಸಾಚಿ. ಭಗವಂತನು ಮಾಡೋದು. ಆದ್ರೆ ನಾವು ಭೌತಿಕವಾಗಿ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶ. ಇದು ನಾವು ಅದು ಭಗವಂತನು ಯಾರಿಗೆ ನಮಗೆ ಇನ್ನೊಬ್ಬರಿಗೆ ಶಕ್ತಿ ಕೊಟ್ಟದ್ದು ಮರೆತಾಗ ಆಗ ಅಲ್ಲಿ ತಪ್ಪಾಗುತ್ತೆ. ಸೊ ರಾಜನಿಗೆ ಆ ಶಕ್ತಿ ಇದೆ, ಆ ತೇಜಸ್ ಇದೆ. ಅದೇ ಆ ಶಕ್ತಿಯ ತೇಜಸ್ ಎಲ್ಲಿಂದ ಬಂತು, ಆ ಪರಾಕ್ರಮ ಶಕ್ತಿ ಎಲ್ಲಿಂದ ಬಂತು, ಅದು ಕೃಷ್ಣನಿಂದಲೇ ಬಂತು. ಅವರು ಗುರುತಿಸದೆ ಅದು ಹೋದಾಗ ಆವಾಗ ಅದು ಇದಾಗ್ತದೆ. ಏನಿವೆ. ಸೊ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಪ್ರಜೆಗಳಿಗೆ ಮಾಡೋ ಇದು ಅಗತ್ಯ ಇಲ್ಲ ಒಂದ್ ರೀತಿ. ಅದಕ್ಕೆ ಉನ್ನತ ವ್ಯಕ್ತಿಗಳು ಅವರ ಮೇಲೆ ಅವರು ಮಾಡುವಂಥದ್ದು ಅದು ವೈದಿಕ ಕ್ರಮ. ರಾಜ್ಯ ಭಾರ ಆ ರೀತಿ ನಡೀತಾ ಇತ್ತು. ಪ್ರಜಾಪ್ರಭುತ್ವದ ಇದು ಇರ್ತಾ ಇರ್ಲಿಲ್ಲ. ಸೊ ಇಲ್ಲ ಅಂದ್ರೆ ಎಲ್ಲರೂ ಕೂಡ ಎಲ್ಲ ಕಾಮೆಂಟ್ಸ್ ಎಲ್ಲ ಇದು ಈಗ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲ ಇದು. ಸೊ ಈ ರೀತಿ ಪರಿಹಾರ ಆಗೋದಿಲ್ಲ. ಪರಿಹಾರ ಭಗವಂತನ ಕೃಪೆಯಿಂದ ಪರಿಹಾರ ಆಗುತ್ತೆ. ಭಗವಂತನ ಇದರಿಂದ ಇವಾಗ ಇಲ್ಲಿ ಬ್ರಾಹ್ಮಣರು ಅವ್ರಿಗೆ ಭಗವಂತ ಇದರಿಂದ ಪ್ರೇರಣೆ ಆಯ್ತು. ಅವ್ರಿಗೆ ಈ ವೇಣನಿಗೆ ನಿಲ್ಲಿಸ್ಬೇಕು, ಇದು ಅತಿ ಹೆಚ್ಚಾಯ್ತು ಈ ವ್ಯಕ್ತಿ ಇದು ಅಂತ ಅವ್ರು ನಿಲ್ಲಿಸ್ತಾರೆ. ಹಾಗೆ ಅವ್ರು ಆಕ್ಷನ್ ತಗೊಂಡು ಮಾಡಿದ್ರು. ಸೊ ಆ ರೀತಿ ಕ್ರಮ.
ಅಂತ ಇಲ್ಲಿ ಹೇಳ್ತಾ ಇರೋದಿಲ್ಲ. ಸೊ ಈ ರೀತಿ ಇದು ರಾಜಧರ್ಮ ಅಂತ ಹೇಳ್ಬೋದು, ಕ್ಷತ್ರಿಯ ಧರ್ಮ, ಪ್ರಜೆಯ ಧರ್ಮ ಅಂತ ಹೇಳ್ಬೋದು. ವೇದಗಳಲ್ಲಿ ಇದು ಕೊಟ್ಟಿರೋದು ಭಾಗವತದಲ್ಲಿ ನಮಗೆ ಹೇಳ್ತಾ ಇರುತ್ತೆ. ರಾಜನಿಗೆ ಎಂದೂ ಅಪಮಾನ ಮಾಡದಿರುವುದು ರಾಜ್ಯದ ಎಲ್ಲ ಪ್ರಜೆಗಳ ಕರ್ತವ್ಯ. ಕೆಲವೊಮ್ಮೆ ಅವನು ಯಾವುದೇ ಪಾಪಯುತ ಕಾರ್ಯ ಮಾಡಿರುವುದು ತೋರಿದರೂ ಕೂಡ ಪ್ರಜೆಗಳು ಅವನನ್ನು ಅಪಮಾನಿಸಬಾರದು. ಇದ್ದಾರೆ, ಅದಕ್ಕೆ ಇದಿರುತ್ತೆ. ಸೊ ಆ ವ್ಯವಸ್ಥೆಯಲ್ಲಿ ಅದು ನಡಿಬೇಕು. ಇವಾಗಿಲ್ಲ ನಮಗೆ, ರಾಜ್ಯದ ಇದು ಇಲ್ಲ, ಈಗ ಬೇರೆ ರೀತಿಯ ಈಗ ಕ್ರಮವೇ ಈಗ ಇಲ್ಲ. ಅಂದ್ರೆ ಐಡಿಯಲ್ ಆಗಿ ಅದು ಸುಗಮ ನಾಗರಿಕತೆಗೆ ಇದು ನಮಗೆ ಈ ರೀತಿಯ ಒಂದು ಇರಬೇಕು ಅಂತ ನಾವು ತಿಳ್ಕೊಳ್ಬಹುದು. ನೆಕ್ಸ್ಟ್ ಶ್ಲೋಕ ಹೋಗ್ತೇನೆ. ಏತದಾಖ್ಯಾಹಿ ಮೇ ಬ್ರಹ್ಮನ್ ಸುನೀತಾತ್ಮಜ ಚೇಷಿತಂ ಶ್ರದ್ಧಾನಾಯ ಭಕ್ತಾಯ ತ್ವಂ ಪರಾವರ ವಿತ್ತಮಃ. ಈ ಶ್ಲೋಕದಲ್ಲಿ ಅನುವಾದ: ವಿದುರನು ಮೈತ್ರೇಯರನ್ನು ಪ್ರಾರ್ಥಿಸಿಕೊಂಡನು, ಪ್ರಿಯ ಬ್ರಾಹ್ಮಣೋತ್ತಮರೇ, ಭೂತ ಭವಿಷ್ಯತ್ತುಗಳ ಎಲ್ಲ ಘಟನೆಗಳನ್ನು ತಾವು ಚೆನ್ನಾಗಿ ಬಲ್ಲಿರಿ. ಆದ್ದರಿಂದ ವೇನ ಮಹಾರಾಜನ ಕೃತ್ಯಗಳ ವಿಷಯವಾಗಿ ತಿಳಿದುಕೊಳ್ಳಲು ಬಯಸುತ್ತೇನೆ. ತಮ್ಮ ವಿಧೇಯ ಭಕ್ತನಾಗಿರುವ ನನಗೆ ದಯಮಾಡಿ ಇದನ್ನು ವಿವರಿಸಬೇಕು. ಭಾವಾರ್ಥ ಹೇಳುವುದು: ವಿದುರರು ಮೈತ್ರೇಯನನ್ನು ಗುರುವಾಗಿ ಭಾವಿಸಿದನು. ಶಿಷ್ಯನು ಗುರುವನ್ನು ಪ್ರಶ್ನಿಸುತ್ತಾನೆ, ಗುರು ಅದಕ್ಕೆ ಉತ್ತರ ಕೊಡುತ್ತಾನೆ. ಆದರೆ ಅದಕ್ಕೆ ಶಿಷ್ಯನು ತುಂಬಾ ವಿನಯವಂತನೂ ವಿಧೇಯನೂ ಆಗಿರಬೇಕಾದುದು ಅಗತ್ಯ. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಗುರುವಿನ ಕೃಪೆಯಿಂದಾಗಿ ಪರಮಪ್ರಭುವಿನ ಅನುಗ್ರಹವು ಲಭ್ಯವಾಗುತ್ತದೆ ಎಂದು ಹೇಳಿದರು. ಶಿಷ್ಯನು ವಿನಯ ಸಂಪನ್ನನಾಗಿಯೂ ವಿಧೇಯನಾಗಿಯೂ ಇರದೆ ಹೋದ ಪಕ್ಷದಲ್ಲಿ ಗುರುವು ಆಧ್ಯಾತ್ಮ ವಿದ್ಯೆಯ ಎಲ್ಲ ರಹಸ್ಯಗಳನ್ನು ಹೇಳಿಕೊಡಲು ಒಲವು ತೋರಿಸುವುದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಗುರುವಿನಿಂದ ಜ್ಞಾನವನ್ನು ಪಡೆಯುವುದಕ್ಕೆ ವಿನಯ, ವಿಚಾರ ಶಕ್ತಿ ಮತ್ತು ಸೇವಾ ಮನೋಭಾವಗಳು ಅತ್ಯಗತ್ಯ. ಸೊ ಇದೆಲ್ಲ ವಿದುರರ ಪ್ರಶ್ನೆಗಳು ಮೈತ್ರೇಯರಿಂದ. ಇಲ್ಲಿ ಯಾಕೆ ಹೀಗಾಯ್ತು, ಹೀಗೆ ವೇಣನನ್ನು ಇವರು ಬ್ರಾಹ್ಮಣರು ಕೊಂದದ್ದು, ಎಂತ ಪಾಪ ಕರ್ಮಗಳು ಮಾಡಿದ್ದು ವೇಣನು, ಈ ಕಾರಣಕ್ಕೆ ಇದು ಕಾರಣ ಆಯ್ತು ಅಂತೆಲ್ಲ ಕೇಳಿದ್ದು ಹೇಳ್ತಾರೆ. ಇದಕ್ಕೆ ಪ್ರಭುಪಾದರು ಹೇಳ್ತಾ ಇರೋದು, ವಿದುರರು ಕೇಳ್ತಾ ಇರೋದು, ನಾನು ನಿಮ್ಮ ವಿನೀತ ಶಿಷ್ಯ, ಹಾಗೆ ನಿಮಗೆ ಶರಣಾಗತ ಶಿಷ್ಯ ನಾನು, ಹಾಗಾಗಿ ನನಗೆ ಇವೆಲ್ಲ ತಿಳಿಸ್ಕೊಡಿ. ಸೊ ಆಧ್ಯಾತ್ಮಿಕ ವಿದ್ಯೆ, ಭೌತಿಕ ವಿದ್ಯೆ ನಾವು ಪಡಿಬಹುದು. ಭೌತಿಕ ವಿದ್ಯೆ ನಾವು ಹೇಳೋದು ನಮ್ಮ ಒಂದು ಸಾಮರ್ಥ್ಯದಿಂದನೋ, ನಮ್ಮ ಒಂದು ಬುದ್ಧಿವಂತಿಕೆಯಿಂದನೋ ಅದನ್ನು ಆ ಜ್ಞಾನವನ್ನು ಪಡಿಬಹುದು. ಆದ್ರೆ ಆಧ್ಯಾತ್ಮಿಕ ವಿದ್ಯೆಗೆ ಅದಲ್ಲ, ಅದು ವಿಧಾನ ಅಲ್ಲ. ರಿಸರ್ಚ್, ವೈಜ್ಞಾನಿಕ ಕಾಲದಲ್ಲಿ ಎಲ್ಲರೂ ಕೂಡ ಶೋಧನೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ನಾವು ಕಂಡು ಹಿಡಿತೇವೆ. ನಾವು ಯಾವುದೇ ಒಂದು ಮದ್ದು, ಯಾವುದೋ ಒಂದು ದೊಡ್ಡ ಒಂದು ರೋಗ ಬಂದ್ರೆ ಆ ರೋಗಕ್ಕೆ ಮದ್ದು ಕಂಡು ಹಿಡಿತೇವೆ ನಾವು. ಹಾಗೆ ತರ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಸಮಾಜದಲ್ಲಿ ಆದ್ರೆ ಅದಕ್ಕೆ ಕೂಡ ನಾವು ಕಂಡು ಹಿಡಿತೇವೆ. ಎಲ್ಲ ನಾವು ಕಂಡು ಹಿಡಿತೇವೆ, ನಾವು ಅದನ್ನ ಮಾಡ್ತೇವೆ. ಇಲ್ಲ, ಪರಿಹಾರಗಳಿವೆ, ಎಲ್ಲ ಉತ್ತರಗಳಿವೆ, ಅದನ್ನು ನಾವು ಉನ್ನತ ವ್ಯಕ್ತಿಯಿಂದ ಕೇಳಿ ಸೇವಾಭಾವದಿಂದ ಪಡಿಬೇಕು. ಪರ್ಟಿಕ್ಯುಲರ್ಲಿ ಆಧ್ಯಾತ್ಮಿಕ ಜ್ಞಾನಕ್ಕೆ ಇದು ಅತಿ ಅವಶ್ಯಕ. ಭೌತಿಕವಾಗಿ ಕೂಡ ಹೆಚ್ಚು ಕಡಿಮೆ ನಾವು ಒಂದು ಗುರು, ಶಾಲಾ ಕಾಲೇಜ್ ಗುರುವನ್ನು ಸ್ವೀಕರಿಸ್ತೇವೆ. ಆದ್ರೆ ಒಂದು ರೀತಿಯಲ್ಲಿ ಅಲ್ಲಿ ಇನ್ನೊಂದು ರೀತಿಯ ಇದೆ ಅಲ್ಲಿ. ಆದ್ರೆ ಆಧ್ಯಾತ್ಮಿಕವಾಗಿ ಗುರುವಿಂದ ಸ್ವೀಕರಿಸುವ ಜ್ಞಾನ, ಅದನ್ನ ಪಡೆಯೋದಕ್ಕೆ ನಾವು ಸೇವಾಭಾವ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಅದನ್ನು ಶಿಲ ಪ್ರಭುಪಾದರು ಹೇಳ್ತಾ ಇರೋದು, ವಿದುರರು ಇಲ್ಲಿ ಹೇಳ್ತಾ ಇರೋದು ಅದೇ ರೀತಿಯಲ್ಲಿ ಮೈತ್ರೇಯರಿಗೆ, ನಾನು ನಿಮ್ಮ ಶರಣಾಗತ ಶಿಷ್ಯನು ನಾನು, ಸೊ ದಯವಿಟ್ಟು ನೀವು ನನಗೆ ದಾರಿ ತೋರಿಸಿ. ಭಗವದ್ಗೀತೆಯಲ್ಲಿ ಅರ್ಜುನನು ಕೂಡ ಮೊದಲ ಅಧ್ಯಾಯದಲ್ಲಿ ಒಂದು ರೀತಿಯಲ್ಲಿ ಕೃಷ್ಣನ ಒಟ್ಟಿಗೆ ಇದರಲ್ಲಿ ಸ್ನೇಹಿತನಾಗಿ ಅವರು ಚರ್ಚೆ ನಡೀತಾ ಇತ್ತು. ಆದ್ರೆ 2ನೇ ಅಧ್ಯಾಯ ಪ್ರಾರಂಭದಲ್ಲೇ ನಂತರ ಅರ್ಜುನನು, ಈ ರೀತಿ ನನಗೆ ಪರಿಹಾರ ಆಗೋದಿಲ್ಲ, ಈ ರೀತಿ ನನ್ನ ಸಂಶಯಗಳು ಹೋಗೋದಿಲ್ಲ, ನಾನು ಕೃಷ್ಣನನ್ನು ಗುರುವಾಗಿ ಸ್ವೀಕರಿಸ್ತೇನೆ. ಕೃಷ್ಣನನ್ನು ಗುರುವಾಗಿ ಸ್ವೀಕರಿಸಿದವರು ಅದೇ ರೀತಿಯಲ್ಲಿ ನಾವು ಕೂಡ ಆ ಗುರುಶ್ಯ ಪರಂಪರೆ, ಕೃಷ್ಣನ ಪ್ರತಿಸಿದ ಗುರುವನ್ನು ಸ್ವೀಕರಿಸಿ ಅವರಿಗೆ ಪ್ರಶ್ನೆ ಮಾಡೋದು, ಆ ಪ್ರಶ್ನೆಗಳಿಗೆ ಉತ್ತರ ನಮಗೆ ಸೇವೆ ಮಾಡಿದ್ರೆ ನಮಗೆ ಪ್ರಶ್ನೆಗಳು ಅದು ಉತ್ತರ ಸಿಗುತ್ತೆ. ಅದು ಕೂಡ ಇಲ್ಲಿ ಆಚಾರ್ಯರು ಬಹಳ ಚೆನ್ನಾಗಿದೆ ಹೇಳ್ತಾ ಇರೋದ್ರಲ್ಲಿ. ಶಿಷ್ಯನು ವಿನಯ ಸಂಪನ್ನನಾಗಿಯೂ ವಿಧೇಯನಾಗಿಯೂ ಇರದೇ ಹೋದ ಪಕ್ಷದಲ್ಲಿ ಗುರುವು ಆಧ್ಯಾತ್ಮ ವಿದ್ಯೆಯ ಎಲ್ಲ ರಹಸ್ಯಗಳನ್ನು ಹೇಳಿಕೊಡಲು ಒಲವು ತೋರುವುದಿಲ್ಲ. ಇಲ್ಲಿ ವಿದುರರು ಹೇಳ್ತಾ ಇದ್ದಾರೆ, ಯಾರಿಗೆ?
ಮೈತ್ರೇಯ ಋಷಿಗಳೇ ನಿಮ್ಗೆ ಭೂತ ಭವಿಷ್ಯ ಎಲ್ಲವೂ ಗೊತ್ತು ಅಂತ ಆಕ್ಚುಲಿ ಆಚಾರ್ಯರು ಋಷಿ ನಮಗೆ. ಹಾಗೆ ನಮ್ಮ ಈಗ ಆಧುನಿಕ ಸಮಯದಲ್ಲಿ ನಮ್ಮ ಇಸ್ಕಾನ್ನಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ಆಚಾರ್ಯರು ಯಾರು, ಸಂಸ್ಥಾಪಕ ಆಚಾರ್ಯ ಶ್ರೀಲ ಪ್ರಭುಪಾದ ಭೂತ ಭವಿಷ್ಯ ಎಲ್ಲವನ್ನು ತಿಳಿದವರು. ಸಂಸ್ಥಾಪಕ ಆಚಾರ್ಯ ಅಂತ ಹೇಳಿ ನಮಗೆ ಇದರಲ್ಲೇ ಅವರು ಮೂಲ ಶಿಕ್ಷಕರು, ಎಲ್ಲರಿಗೂ ಮುಖ್ಯವಾದ ಶಿಕ್ಷಕರು ಅಂದ್ರೆ ಅವರು. ಸೊ ಅವ್ರು ಕೊಟ್ಟಿರೋ ಸಂಸ್ಥೆ, ಅವ್ರು ಕೊಟ್ಟಿರೋ ಒಂದು ಪದ್ಧತಿ. ಸೊ ಇದರಲ್ಲಿ ನಾವು ಸೇವಾ ಮನೋಭಾವದಿಂದ ನಾವಿದ್ದಾಗ ನಮಗೆ ಆ ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಮಗೆ. ಆಚಾರ್ಯ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಅವರ ಶಿಷ್ಯರಿದ್ದಾರೆ, ಅವರಿಂದ ನಾವು ದೀಕ್ಷೆ ಪಡಿತೇವೆ, ಇದಿದೆ, ಅವರ ನಿರ್ದೇಶನದಲ್ಲಿ ನಾವು ಸೇವೆ ಮಾಡ್ತೇವೆ. ಸೊ ಮಾಡ್ತಾ 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 ನಮಗೆ ಈ ಆಧ್ಯಾತ್ಮಿಕ ಇದರಲ್ಲಿ ಆ ಎಲ್ಲ ರಹಸ್ಯಗಳೇನಿದೆ ಅದು ನಮಗೆ ತಿಳಿದೆ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಯೈವ ಪ್ರಕಾಶತೆ ಮಹಾತ್ಮಾನ. ಸೊ ಶಾಸ್ತ್ರ ಹೇಳುತ್ತೆ, ಎಷ್ಟರ ಮಟ್ಟಿಗೆ ನಮಗೆ ಕೃಷ್ಣನ ಮೇಲೆ ನಂಬಿಕೆ ಇದೆ ಅಷ್ಟೇ ಯಸ್ಯ ದೇವೇ ಪರಾಭಕ್ತಿ. ಸೊ ಅದೇ ರೀತಿಯಲ್ಲಿ ಭಗವಂತನ ಮೇಲೆ ನಂಬಿಕೆ ಅಂತಲ್ಲ, ಹಾಗೆ ಗುರುವಿನ ಮೇಲೆ ಕೂಡ ನಮಗೆ ನಂಬಿಕೆ, ಆಚಾರ್ಯರ ಮೇಲೆ ನಂಬಿಕೆ ಆಗಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು, ಯಥಾ ದೇವೇ ತಥಾ ಗುರು. ದೇವ ಕೃಷ್ಣನ ಮೇಲೆ ಎಷ್ಟು ನಮಗೆ ನಂಬಿಕೆ, ಎಷ್ಟು ನಮಗೆ ಶ್ರದ್ಧೆ ಇದೆ, ಅಷ್ಟೇ ಮಟ್ಟಿಗೆ ಆಚಾರ್ಯರು ಅವರ ಮೇಲೆ ಕೂಡ ಯಥಾ ದೇವೇ ತಥಾ ಗುರು ಇರಬೇಕು ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಅವಾಗ ನಮ್ಗೆ ತಸ್ಯೈತೆ ಪ್ರಕಾಶ ಅಂತ. ಅವಾಗ ಭಗವಂತನು ನಮಗೆ ಮತ್ತೆ ಆಚಾರ್ಯರು ಅವರ ಕೃಪೆಯಿಂದ ನಮಗೆ ಎಲ್ಲ ವೇದದ ಇದು ಆ ದಿವ್ಯ ಜ್ಞಾನವು, ಆಧ್ಯಾತ್ಮಿಕ ಜ್ಞಾನವು ಪ್ರಕಾಶವಾಗುತ್ತೆ. ಹೇಗೆ ಪ್ರಕಾಶವಾಗುತ್ತೆ ಅಂದ್ರೆ, ಕತ್ತಲೆಯಿಂದಾಗ ಸೂರ್ಯ ಉದಯ ಆದಾಗ ಎಲ್ಲ ಕಾಣುತ್ತೆ, ಎಲ್ಲ ಸ್ಪಷ್ಟ. ಓ ನಾನೇನೇ ಎಲ್ಲಿದ್ದೀನಿ, ನಾನೇನ್ ನನ್ನ ಏನು ಇದು, ಮತ್ತೆ ಇನ್ನೊಂದು ಹೊರಗೆ ವ್ಯಕ್ತಿ ಯಾರಿದ್ದಾರೆ, ಇನ್ನೊಂದು ಅಲ್ಲಿ ಕಟ್ಟಡ ಏನಿದೆ, ಎಲ್ಲವೂ ಕಾಣುತ್ತೆ. ಕತ್ತಲೆ ಇದ್ರೆ ಏನು ಕಾಣೋದು. ಹಾಗೆ ಸೇವೆ ಪ್ರಕಾಶತೆ, ಆ ಜ್ಞಾನ, ಅದು ಆಧ್ಯಾತ್ಮಿಕ ಜ್ಞಾನ, ಅದು ಪ್ರಕಾಶವಾಗುತ್ತೆ. ಯಾವಾಗುತ್ತೆ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ನಮಗೆ ಕೃಷ್ಣ ಮೇಲೆ ನಂಬಿಕೆ ಇದೆ, ಎಷ್ಟು ನಮಗೆ ವಿನೀತ ಭಾವ, ಅಷ್ಟೇ ನಮಗೆ ಗುರುವಿನ ಮೇಲೆ ಕೂಡ ಇರಬೇಕು. ಇದು ವಿಧಾನ ಇದೆ. ಎರಡು ಕೂಡ ಬೇಕು, ಗುರು ಕೂಡ ಬೇಕು, ಕೃಷ್ಣನ ಕೂಡ ಬೇಕು, ಇಬ್ರು ಬೇಕು. ಇಬ್ಬರಿಂದನೂ ನಮಗೆ ಅದು ಜಾಯಿಂಟ್ ವೆಂಚರ್ ಹೇಳ್ತಾರೆ, ಅವರಿಂದ ನಮಗೆ ಇದಾಗುತ್ತೆ. ಸೊ ಸೇವಾ ಮನೋಭಾವ, ಸೇವಾ ಮನೋಭಾವ ನಾವು ಎಷ್ಟು ಬೆಳೆಸಿದಷ್ಟು ನಮಗೆ ಈ ಆಧ್ಯಾತ್ಮಿಕ ರಹಸ್ಯಗಳು ನಮಗೆ ತಿಳಿಯುತ್ತೆ. ನಮಗೆ ಇಲ್ಲ ಅಂದ್ರೆ ಕಷ್ಟ. ನಮಗೆ ಆಧ್ಯಾತ್ಮಿಕ ಒಂದು ಥಿಯರಿ, ಆದ್ರೆ ಆಧ್ಯಾತ್ಮಿಕವಾಗಿ ಅದರ ಒಂದು ಅನುಭವ, ಅದರ ಒಂದು ಇನ್ನ ಏನು ಸಂಶಯವಿಲ್ಲದೆ ಅಷ್ಟು ಇದಾಗಬೇಕಂದ್ರೆ ನಮಗೆ ಕೃಪೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ, ಅದು ಕೂಡ ಇಲ್ಲಿ ಆಚಾರ್ಯರು ತಿಳಿಸ್ತಾ ಇರೋದು, ವಿಶ್ವನಾಥ ಠಾಕೂರ್ ಹೇಳೋದು. ಸೊ ಆಚಾರ್ಯರ ಕೃಪೆ ಸಿಕ್ಕಿದಾಗ ನಮಗೆ ಕೃಷ್ಣನ ಕೃಪೆ ಸಿಗುತ್ತೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ, ಯಸ್ಯ ಅಪ್ರಸಾದ ನಗತಿ ಕುತು. ಅವರ ಸಂತೃಪ್ತರಾಗಲಿಲ್ಲ ಅಂದ್ರೆ ಕೃಷ್ಣನು ಕೂಡ ಸಂತೃಪ್ತರಾಗೋದಿಲ್ಲ. ಹಾಗೆ ಅದು. ಸೊ ಇನ್ಫ್ಯಾಕ್ಟ್ ಒಂದು ದೊಡ್ಡ ಇದರಲ್ಲೂ ಕೂಡ ಎಲ್ಲದನ್ನ ಕೆಲಸ ಮಾಡುವಾಗ ನೀವು ದೊಡ್ಡ ಫ್ಯಾಕ್ಟ್ರಿ ಇರ್ಬೋದು, ದೊಡ್ಡ ಕಂಪನಿಗಳು ಇರ್ತವೆ, ಎಷ್ಟೋ ಜನ ಕೆಲಸಗಾರರು ಇರ್ತಾರೆ. ಸೊ ಅದರಲ್ಲೂ ಒಂದು ವ್ಯವಸ್ಥೆ ಇದೆ. ಹೇಳ್ಬೇಕು ಅಂದ್ರೆ ಯಾರೋ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರೋ ಇರ್ಬೋದು, ನಂತರ ಅಲ್ಲಿ ಇನ್ನೊಂದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇರುತ್ತೆ, ಮತ್ತೆ ಎಷ್ಟೋ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಒಂದೊಂದು ಇಲಾಖೆಯಲ್ಲೂ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಡಿಪಾರ್ಟ್ಮೆಂಟ್ ಹೆಡ್ಸ್ ಇರ್ತಾರೆ, ಮತ್ತೆ ಆ ಡಿಪಾರ್ಟ್ಮೆಂಟ್ ಹೆಡ್ ಅಲ್ಲೂ ಕೂಡ ಇನ್ನ ಒಂದು ಇದು ವ್ಯವಸ್ಥೆ ಇರುತ್ತೆ. ಸೊ ಇದು ವ್ಯವಸ್ಥೆ ಇದು ಹೀಗೆ ನಾವು ಭೌತಿಕವಾಗಿ ನೋಡ್ತೇವೆ ಈ ರೀತಿ. ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ, ಸೊ ಕೃಷ್ಣನಿದ್ದಾನೆ, ಕೃಷ್ಣನ ಗುರುಷ್ಯ ಪರಂಪರೆಯಲ್ಲಿ ಆಚಾರ್ಯರಿದ್ದಾರೆ. ಸೊ ಆಚಾರ್ಯರ ಒಂದು ವ್ಯವಸ್ಥೆಯಲ್ಲಿ ಹಾಗೆ ಇದು ಶಿಲ ಪ್ರಭುಪಾದ ಕೂಡ ನಮಗೆ ಒಂದು ಇದು ಕೊಟ್ಟಿದ್ದಾರೆ, ಹೇಗೆ ನಾವು ಕಾರ್ಯನಿರ್ವಹಣೆ ಮಾಡಬೇಕು ಅಂತ. ಒಂದು ನಮ್ಮ ಸಂಸ್ಥೆಯಲ್ಲಿ ಒಂದು ಇದಿದೆ, GBC ಅಂತ ಇದೆ, ಸೊ ಅವರ ಕೆಳಗಿದೆ. ಸೊ ಒಂದು ವ್ಯವಸ್ಥೆಯಲ್ಲಿ ನಾವು ಈ ರೀತಿ ನಾವು ಸೇವೆ ಮಾಡ್ಕೊಂಡು ಹೋಗ್ತೇವೆ. ಆಟೋಮೆಟಿಕಲಿ ಅವರು ಕೂಡ ಅವರು ಸಂತೃಪ್ತರಾಗ್ತಾರೆ. ಇದು ನಾವು ನೋಡ್ಬೋದು, ನಮ್ಮ ಆಧ್ಯಾತ್ಮಿಕ ಪ್ರಗತಿ ಕೂಡ ಆಗೋ ಮೂಲಕ ನಾವು ಇದನ್ನು ಆ ಅನುಭವ ಪಡಿಬಹುದು. ಭಕ್ತಿಯಲ್ಲಿ ಹೇಗಂದ್ರೆ, ಭಕ್ತಿಯಲ್ಲಿ ಮಾಡೋದು ಒಂದು, ನಂತರ ಅದರಿಂದ ನಮಗೆ ಪರಿಣಾಮ ಬರೋದ್ರಿಂದ ನಮಗೆ ತಿಳಿಯುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ವಿದುರರು ಈ ರೀತಿ ಮೈತ್ರೇಯರಿಗೆ ತುಂಬಾ ವಿನಯಪೂರ್ವಕವಾಗಿ ಅವರಿದ್ದರು. ಸೊ ಆ ನಡತೆ ಆ ರೀತಿ ಇದೆ ಅವರಿಗೆ. ಅವರು
ಹಾಗೆ ನಂತರ ಆಗ ಮೈತ್ರೇಯರು ಅವ್ರಿಗೆ ಎಲ್ಲ ಅವರ ಆಧ್ಯಾತ್ಮಿಕ ರಹಸ್ಯನ ಅವ್ರು ತಿಳಿಸೋರು. ಇದು ವಿಧಾನ. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುವ ವಿಧಾನವೇ ಇದು ಇದು ಸೇವಾ ಮನೋಭಾವನ ಬೆಳೆಸಿದಾಗ ಭಗವಂತನಿಗೆ ಅವಾಗ ಗೊತ್ತಾಗ್ತದೆ. ಅತಃ ಶ್ರೀಕೃಷ್ಣನಾಮಾದಿ ನಭವೇದ್ಗ್ರಾಹ್ಯಮಿಂದ್ರಿಯ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದ ಹೇಳೋದು. ಕೃಷ್ಣನ ನಾಮ, ಕೃಷ್ಣನ ರೂಪ, ಕೃಷ್ಣನ ದಿವ್ಯ ಗುಣಗಳು, ಕೃಷ್ಣನ ಚಟುವಟಿಕೆಗಳು, ಇದೆಲ್ಲವೂ ಕೂಡ ನಮಗೆ ಇಂದ್ರಿಯ ಪ್ರಯೋಗದಿಂದ, ಇಂದ್ರಿಯ ಶಕ್ತಿಯಿಂದ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯ, ಮನಸ್ಸು, ಬುದ್ಧಿ ಇದರಿಂದ ಆಗಬೇಕು. ಇದು ನಾವು ಕೃಷ್ಣನ ಸೇವೆ ಮಾಡೋದ್ರಿಂದ ಇದು ಗೊತ್ತಾಗುತ್ತೆ. ಕೃಷ್ಣ ಸೇವೋನ್ಮುಖೇ ಹಿ ಜಿಹ್ವಾದೌ, ಆ ಸೇವೆ ಕೂಡ ಹೇಳ್ತಾರೆ ಅದು ನಾಲಿಗೆಯಿಂದ ಪ್ರಾರಂಭ ಆಗುತ್ತೆ. ಸೊ ನಮಗೆ ಆಚಾರ್ಯರು, ಗುರುಗಳು ನಮಗೆ ಈ ವಿಧಾನ ಕೊಡ್ತಾರೆ. ನಾಲಿಗೆಯನ್ನು ಹೇಗೆ ನಾವು ಕೃಷ್ಣ ನಾಮವನ್ನು ಹೇಳಬೇಕು, ನಾವು ಕೃಷ್ಣನ ಬಗ್ಗೆನೇ ನಾವು ನಾಲಿಗೆಯನ್ನು ಉಪಯೋಗಿಸ್ಬೇಕು. ಮತ್ತೆ ಕೃಷ್ಣನಿಗೆ ಅರ್ಪಣೆ ಮಾಡಿದ ಆಹಾರವನ್ನು ಸ್ವೀಕರಿಸಬೇಕು. ಈ ರೀತಿ ನಮ್ಗೆ ಅವರು ಕೂಡ ಹೇಗೆ ನಮ್ಮ ಸೇವೆ ಪ್ರಾರಂಭ ಆಗುತ್ತೆ. ಮತ್ತೆ ಹೇಗೆ ಭಗವಂತ ನಾಮ ಹೇಳೋದು ಕೂಡ ನಮ್ಗೆ ಅವರ ಆಚಾರ್ಯರು ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಹೇಗೆ ಅಪರಾಧವಿಲ್ಲದೆ ನಾವು ಭಗವಂತ ನಾಮವನ್ನು ಹೇಳ್ಬೇಕು. ಈ ರೀತಿ ನಾವು ಶುರು ಮಾಡಿದಾಗ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದ, ಆಗ ಭಗವಂತನ ಇದು ನಮಗೆ ಸ್ವಲ್ಪ 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 ಅದೆಷ್ಟು ಪರದೆಗಳಿದ್ದಾಗ, ಈಗ ಭಗವಂತನಿದ್ದಾನೆ, ನಮ್ಮ ಎದುರೇ ಇದ್ದಾನೆ. ಆದ್ರೆ ನಮ್ಮ ಮುಂದೆ, ನಮ್ಮ ಕಣ್ಣುಗಳ ಮುಂದೆ ಒಂದು ದೊಡ್ಡ ಒಂದು ಕನ್ನಡಿ ಹಾಕೊಂಡ್ಬಿಟ್ಟಿದೀವಿ. ಅದಕ್ಕೆ ಇವಾಗ ಒಂದು ಟೆಸ್ಟಿಂಗ್ ಮಾಡುವಾಗ ಒಂದು ಡಾಕ್ಟರ್ ಹಾಕ್ತಾರೆ, ಒಂದು ಕಣ್ಣು ಟೆಸ್ಟಿಂಗ್ ಮಾಡೋವಾಗ ಒಂದು ಕಾಣುತ್ತೆ, ಒಂದು ಕಾಣೋದಿಲ್ಲ, ಮತ್ತೆ ಇದು ತೆಗಿತಾರೆ, ಅದು ಹಾಕ್ತಾರೆ. ಸೊ ಆತರ ಎಷ್ಟೋ ನಮ್ಗೆ ತುಂಬ್ಕೊಂಡ್ಬಿಟ್ಟಿದೆ. ಸೊ ಆಚಾರ್ಯರು ಅವ್ರ ಕೃಪೆಯಿಂದ ನಾವು ಸೇವೆ ಮಾಡ್ತಾ ಮಾಡ್ತಾ ಒಂದೊಂದು ಸ್ವಲ್ಪ 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 ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಕೃಷ್ಣನ್ ಇದ್ದಾನೆ, ಅದೇ ಕೃಷ್ಣ ನಮಗೆ ಕಾಣೋದಿಲ್ಲ. ನಮ್ಮ ಇಂದ್ರಿಯಗಳಿಗೆ ಅವನು ಗೋಚರವಿಲ್ಲ. ಮಾಯಾ ಜವನಿಕ ಆಚನ್ನಂ ಅಗ್ನ ಅದೋಕ್ಷಜಂ ಅವ್ಯಯ ಹೇಳೋದು. ಸೊ ಮಾಯೆ, ಬಹಿರಂಗ ಶಕ್ತಿ, ಅದನ್ನು ಪರದೆ, ಕೃಷ್ಣನನ್ನು ಮುಚ್ಚಿಬಿಟ್ಟಿದೆ, ಅದೇ ಕಾಣೋದಿಲ್ಲ ಕೃಷ್ಣ. ಸೊ ಅದು ಕಾಣೋದು, ಅದು ಆಗ ಆಚಾರ್ಯರ ಕೃಪೆ, ಕೃಷ್ಣನ ಕೃಪೆ, ಇದು ಪರದೆ ಅವರು ನಮ್ಮ ಸೇವಾ ಭಾವಕ್ಕೆ ಅವರು ಇದಾಗಿ ಅವರು ಅದನ್ನು ತೆಗಿಬೇಕು. ಅವ್ರು ತೆಗೆದಾಗ ನಮ್ಗೆ ಸ್ವಲ್ಪ 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 ಇವಾಗ ಸ್ಪಷ್ಟ ಆಗ್ತಾ ಇದೆ. ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಇನ್ನ ಚೆನ್ನಾಗಿ ಕಾಣುತ್ತೆ, ಇನ್ನ ಚೆನ್ನಾಗಿ ಕಾಣುತ್ತೆ, ಇನ್ನ ಚೆನ್ನಾಗಿ ಕಾಣುತ್ತೆ. ಮುಕ್ತ ಸ್ಥಿತಿಯಲ್ಲಿ ಶುದ್ಧ ಭಕ್ತರಿಗೆ ಕೃಷ್ಣನು ಸದೈವ ಹೃದಯೇಶು ವಿಲೋಕೆ ಅಂತ ಸದಾ ಕೃಷ್ಣನನ್ನು ಕಾಣ್ಬೋದು. ಆದ್ರೆ ಅವ್ರಿಗೆ ಅಷ್ಟು ಕ್ಲಿಯರ್ ಆಗಿದೆ, ಅವ್ರಿಗೆ ಎಲ್ಲ ಸಂಶಯಗಳು, ಎಲ್ಲ ರಾಜಸ ತಾಮಸ ಗುಣಗಳು, ಎಲ್ಲ ಈ ಕರ್ಮದ ಬಂಧನಗಳು ಎಲ್ಲವೂ ಕೂಡ ಇದು ಗುರುವಿನ ಕೃಪೆಯಿಂದ ಇದು ಆಗೋದು, ಆಚಾರ್ಯರ ಕೃಪೆಯಿಂದ ಆಗೋದು. ಇದು ಆಚಾರ್ಯ ಕೃಪೆಯಿಂದ, ಕೃಷ್ಣನ ಕೃಪೆ ಇದು ಲಭ್ಯವಾಗುತ್ತೆ. ಹರೇ ಕೃಷ್ಣ. ನಾನು ಇದು ನಿಲ್ಲಿಸ್ತೇನೆ. ಯಾರಾದ್ರೂ ಏನಾದ್ರು ಸೇರಿಸ್ತೀರಾ, ಏನಾದ್ರು ಹೇಳ್ತೀರಾ ಹೇಳ್ಬೋದು.